ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಇವತ್ತಿನ ವಿಡಿಯೋದಲ್ಲಿ ಬೇತಾಳನನ್ನು ವಶ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದು ಎಂಬ ಭಾಗವನ್ನು ಓದಿಕೊಳ್ಳೋಣ. ಸಾಧುಗಳು, ಸಂತರು, ಯೋಗಿಗಳು ಮುಂತಾದವರು ತಿಳಿಸಿದ ಕ್ರಿಯಾಕರ್ಮಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಫಲ ದೊರೆಯದೆ ಹತಾಶನಾಗಿದ್ದ ಸದಾಶಿವಯ್ಯ ಚಿಂತಿಸುತ್ತಾ ಉಜ್ಜಯಿನಿಯಲ್ಲಿ ತಿರುಗುತ್ತಿದ್ದಾಗ ಹಿಂದೆ ಕತೆಗಳ ರೂಪದಲ್ಲಿ ಓದಿ ಕೇಳಿದ್ದ ಬೇತಾಳನನ್ನು ವಶಪಡಿಸಿಕೊಳ್ಳಬೇಕೆಂಬ ವಿಚಾರ ಸದಾಶಿವಯ್ಯನ ತಲೆಯಲ್ಲಿ ಹೊಕ್ಕಿತು. ತಕ್ಷಣವೇ ಕ್ರಿಯಾಶೀಲನಾದ. ಬೇತಾಳ ವಶಪಡಿಸಿಕೊಂಡ ವ್ಯಕ್ತಿಯನ್ನು ಗುರುವಾಗಿ ಪಡೆಯಬೇಕೆಂದು ನಿಶ್ಚಯಿಸಿ ಅಂತಹ ಗುರುವನ್ನು ಹುಡುಕತೊಡಗಿದ. ಅಂತಹ ವ್ಯಕ್ತಿಗಾಗಿ ಜನರನ್ನು ವಿಚಾರಿಸತೊಡಗಿದ. ಆಗ ಒಬ್ಬರು ಅಂತಹ ಸ್ವಾಮಿಗಳೊಬ್ಬರಿದ್ದಾರೆ. ಅವರು ಬೇತಾಳನನ್ನು ವಶಪಡಿಸಿಕೊಂಡಿದ್ದಾರೆ. ಯಾರಿಂದಲೂ ದುಡ್ಡು ತೆಗೆದುಕೊಳ್ಳುವುದಿಲ್ಲ. ಹೋದವರಿಗೆಲ್ಲ ಅನ್ನಸಂತರ್ಪಣೆಯನ್ನು ಉಚಿತವಾಗಿ ಮಾಡುತ್ತಾರೆ ಎಂದು ಸದಾಶಿವಯ್ಯನಿಗೆ ತಿಳಿಸಿ ಆ ಸ್ವಾಮೀಜಿ ಇರುವ ಸ್ಥಳವನ್ನು ಹೇಳಿದ. ಬೇತಾಳ ವಶಪಡಿಸಿಕೊಂಡಿದ್ದ ಸ್ವಾಮೀಜಿಯ ಆಶ್ರಮಕ್ಕೆ ಬಂದಾಗ ಮಧ್ಯಾಹ್ನ 12 ಗಂಟೆಯಾಗಿತ್ತು. ಅನೇಕ ಜನಭಕ್ತರು ಆಗಮಿಸಿದ್ದರು. ಸ್ವಾಮೀಜಿ ಭವ್ಯವಾದ ಎತ್ತರವಾದ ಆಳು, ಹಣೆಗೆ ವಿಭೂತಿ ಧರಿಸಿ ಮಧ್ಯದಲ್ಲಿ ದೊಡ್ಡದಾದ ಕುಂಕುಮ ಬಟ್ಟನ್ನು ಇಟ್ಟುಕೊಂಡಿದ್ದ. ಅವರೆದುರಿಗೆ ಹೋಗಿ ಕೈ ಮುಗಿದು ವಿನಯದಿಂದ ನಿಂತ. ಯಾವೂರಪ್ಪ ನಿಂದು ಎಂದು ನಯವಾಗಿಯೇ ಮಾತನಾಡಿಸಿದರು ಸ್ವಾಮಿಗಳು. ಕರ್ನಾಟಕದಿಂದ ಬಂದಿದ್ದೇನೆ ಎಂದ ಸದಾಶಿವಯ್ಯ. ಏನಪ್ಪ ಬಂದದ್ದು ಎಂದು ಕೇಳಿದರು. ಬೇತಾಳನ ವಶಪಡಿಸಿಕೊಳ್ಳೋದನ್ನು ತಮ್ಮಿಂದ ತಿಳಿಯಲು ಬಂದಿದ್ದೇನೆ ಎಂದ ಸದಾಶಿವಯ್ಯ. ಆಗ ಸ್ವಾಮೀಜಿ ನಕ್ಕ. ಆಗಲಿ, ಹೇಳಿಕೊಡೋಣ, ಮೊದಲು ಊಟ ಮಾಡು ಎಂದು ಸದಾಶಿವಯ್ಯನನ್ನು ಅನ್ನ ಸಂತರ್ಪಣೆ ನಡೆಯುವ ಸ್ಥಳಕ್ಕೆ ಕಳುಹಿಸಿಕೊಟ್ಟ. ಸದಾಶಿವಯ್ಯನಿಗೆ ಸ್ವಾಮೀಜಿ ಒಪ್ಪಿದ್ದು ಬೇತಾಳನ ವಶಪಡಿಸಿಕೊಂಡಷ್ಟು ಸಂತೋಷವಾಯಿತು. ಪ್ರತಿನಿತ್ಯ ಆಶ್ರಮ ಶುಚಿಗೊಳಿಸುವುದು ಮತ್ತು ಸ್ವಾಮಿಗಳು ಯಾವಾಗ ಬೇತಾಳ ವಶಪಡಿಸುವುದನ್ನು ಹೇಳಿಕೊಡುತ್ತಾರೆಂದು ನಿರೀಕ್ಷಿಸುವುದೇ ಪ್ರಮುಖ ಕಾರ್ಯಗಳಾಗಿದ್ದವು. ಅಮಾವಾಸ್ಯೆಯ ಹಿಂದಿನ ದಿನ ಸದಾಶಿವಯ್ಯನನ್ನು ಸ್ವಾಮಿಗಳು ಕರೆದು, ನೀನು ತಿಳಿದಂತೆ ಭೂತಗಳನ್ನು ವಶಪಡಿಸಿಕೊಳ್ಳುವುದು ಸುಲಭವಲ್ಲ. ಅದಕ್ಕೆ ಧೈರ್ಯ ಬೇಕಾಗುತ್ತದೆ. ಅಂಜುಬುರಿಗರಿಗಂತೂ ಸಾಧ್ಯವಿಲ್ಲ. ಅಮಾವಾಸ್ಯ ರಾತ್ರಿ ಕ್ಷಿಪ್ರಾ ನದಿಯ ದಂಡೆಯಲ್ಲಿ ಪೂಜಾ ಕಾರ್ಯ ನಡೆಯಬೇಕಾಗುತ್ತದೆ. ಪಕ್ಕದಲ್ಲೇ ಸ್ಮಶಾನವಿದೆ. ಬಲಿ ಕೊಡಬೇಕಾಗುತ್ತದೆ. ನೀನು ನೀರಲ್ಲಿ ಬೆತ್ತಲೆಯಾಗಿ ನಿಂತು ನಾನು ಮಂತ್ರ ಹೇಳಿದಂತೆ ಪೂಜೆ ಮಾಡಬೇಕಾಗುತ್ತದೆ. ಆ ಧೈರ್ಯ ನಿನಗಿದೆಯಾ ಎಂದು ಕೇಳಿದರು. ಭಯ, ಅದು ನನ್ನ ಶಬ್ದಕೋಶದಲ್ಲಿ ಇಲ್ಲ. ನೀವು ಹೇಳಿದಂತೆ ಧೈರ್ಯವಾಗಿ ಮಾಡುತ್ತೇನೆ ಎಂದ ಸದಾಶಿವಯ್ಯ. ಸ್ವಾಮೀಜಿಯವರಿಗೆ ಸದಾಶಿವಯ್ಯನ ದೃಢ ನಿರ್ಧಾರದ ಬಗ್ಗೆ ಆಶ್ಚರ್ಯವಾಯಿತು. ಮರುದಿನ ಸದಾಶಿವಯ್ಯನ ತಲೆಯನ್ನು ನುಣ್ಣಗೆ ಬೋಳಿಸಿ ಸ್ನಾನ ಮಾಡಿದ ಮೇಲೆ ಮೈಗೆಲ್ಲ ಅರಿಶಿನ ಕುಂಕುಮ ಬಳಿದರು. ದಿನವಿಡೀ ಉಪವಾಸದ ವ್ರತ. ಸ್ವಾಮಿಗಳು ಕೆಂಪು ಪಂಚೆ ಉಟ್ಟುಕೊಂಡು ಉದ್ದನೆಯ ಕೆಂಪು ನಿಲುವಂಗಿ ತೊಟ್ಟುಕೊಂಡು ಒಂದು ಬುಟ್ಟೆಯಲ್ಲಿ ದೀಪ, ಹೂವು, ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಕತ್ತಿ ಮುಂತಾದವುಗಳನ್ನು ತುಂಬಿಕೊಂಡು ಸದಾಶಿವಯ್ಯನೊಡನೆ ಕ್ಷಿಪ್ರಾ ನದಿಯ ಕಡೆಗೆ ಹೊರಟರು. ಸದಾಶಿವಯ್ಯನ ಕೈಯಲ್ಲಿ ಒಂದು ದೊಡ್ಡ ತಟ್ಟೆ, ಅದರಲ್ಲಿ ಅರಿಶಿಣ ಕುಂಕುಮ ಇಟ್ಟಿದ್ದರು. ಹಾದಿಯಲ್ಲಿ ಹೋಗುವಾಗ ಸದಾಶಿವಯ್ಯನ ತಲೆಯಲ್ಲಿ ಅನೇಕ ಯೋಚನೆಗಳು ಬರಲಾರಂಭಿಸಿದವು. ಕೆಲವೇ ಗಂಟೆಗಳಲ್ಲಿ ಬೇತಾಳನ ವಶವಾಗುತ್ತದೆ. ಆದ್ದರಿಂದ ಸಮಾಜದಲ್ಲಿರುವ ಕಳ್ಳರನ್ನು, ಮೋಸ ಮಾಡುವವರನ್ನು ಬಗ್ಗು ಬಡಿಯುತ್ತೇನೆ. ಬಡವರಿಗೆ ಮನೆ ಕಟ್ಟಿಸಿಕೊಟ್ಟು ಅವರು ಸುಖವಾಗಿ ಬದುಕಲು ಅನುಕೂಲ ಮಾಡಿಕೊಡುತ್ತೇನೆ. ಹೀಗೆ ಹಗಲು ಕನಸು ಕಾಣುತ್ತಾ ಹೊರಟ. ಸ್ಮಶಾನದ ಹತ್ತಿರ ಕ್ಷಿಪ್ರಾ ನದಿಯ ಬಳಿ ಬಂದಾಗ ಸಂಜೆ 5 ಗಂಟೆಯಾಗಿತ್ತು. ಸ್ವಾಮೀಜಿ ನದಿ ದಂಡೆಯ ಮೇಲೆ ಮಂಡಲ ಬರೆದು ಪ್ರತಿ ದಿಕ್ಕಿಗೆ ಒಂದರಂತೆ 4 ದೀಪಗಳನ್ನು ಇಟ್ಟು ಮಧ್ಯದಲ್ಲಿ ತಾನು ತಂದಿದ್ದ ಒಂದು ಮಣ್ಣಿನ ದೇವಿಯ ಮೂರ್ತಿಯನ್ನಿಟ್ಟ. ಸದಾಶಿವಯ್ಯನಿಗೆ ತನ್ನ ಎದುರಿಗೆ ಹೊಳೆಯಲ್ಲಿ ಎದಮಟ್ಟದ ನೀರಿನಲ್ಲಿ ಬೆತ್ತಲೆಯಲ್ಲಿ ನಿಲ್ಲಿಸಿ ಕೈಯಲ್ಲಿ ತಟ್ಟೆಯನ್ನು ಇಟ್ಟು, ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಪುಡಿ ಇಟ್ಟು, ಕೈ ಬೆರಳಿಗೆ ದರ್ಬೆ ಉಂಗರ ತೊಡಿಸಿ ಅದಕ್ಕೊಂದು ದಾರದ ತುದಿಯನ್ನು ಕಟ್ಟಿ ದಂಡಿಗೆ ಬಂದು ದಾರದ ಇನ್ನೊಂದು ತುದಿಯನ್ನು ತನ್ನ ಕಾಲಿನ ಹೆಬ್ಬೆರಳಿಗೆ ಕಟ್ಟಿಕೊಂಡು ಕುಳಿತ. ತನ್ನ ಮುಂದೆ ಇದ್ದ ದೇವಿ ಮೂರ್ತಿಗೆ ಹೂವುಗಳಿಂದ ಅಲಂಕರಿಸಿ ಪೂಜೆ ಮಾಡಿ 4 ದಿಕ್ಕುಗಳಿಗೆ ಪೂಜೆ ಸಲ್ಲಿಸಿ ಕೆಲವು ನಿಮಿಷ ಕಣ್ಣು ಮುಚ್ಚಿ ಕುಳಿತ. ಸದಾಶಿವಯ್ಯ ನೀರಿನಲ್ಲೇ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ. ಕತ್ತಲಾಗುತ್ತಾ ಬಂದಿತು.
ನಿರ್ಜನ ಪ್ರದೇಶ. ಯಾರ ಸುಳಿವಿಲ್ಲ. ಅಮಾವಾಸ್ಯೆ ಕತ್ತಲು ಬೇರೆ. ದೀಪದ ಬೆಳಕಿನಲ್ಲಿ ಸ್ವಾಮಿ ಮಾತ್ರ ಕಾಣುತ್ತಿದ್ದ. ಸ್ವಾಮಿ ಕಣ್ಣು ತೆರೆದು ಸದಾಶಿವಯ್ಯನ ಕಡೆ ದೃಷ್ಟಿಸಿ ನೋಡಿ ಜೋರಾಗಿ ಮಂತ್ರ ಹೇಳಲು ಪ್ರಾರಂಭಿಸಿದ. ಸ್ವಾಮಿ ತಿಳಿಸಿದಂತೆ ಸದಾಶಿವಯ್ಯ ಅರಿಶಿಣ ಮತ್ತು ಕುಂಕುಮ ಪುಡಿಯನ್ನು ನೀರಿಗೆ ಹಾಕುತ್ತಿದ್ದ. ಗಂಟೆ 8 ಆಯಿತು, 9 ಆಯಿತು, 10 ಆಯಿತು. ಸದಾಶಿವಯ್ಯನಿಗೆ ಏಕೋ ಭಯ ಶುರುವಾಯಿತು. ಸ್ವಾಮಿ ಕಡೆಗೆ ನೋಡಿದ. ದೀಪಗಳ ಬೆಳಕಿನಲ್ಲಿ ಸ್ವಾಮೀಜಿಯ ಮುಖ ವಿಕಾರವಾಗಿ ಕಾಣುತ್ತಿತ್ತು. ಸ್ವಾಮೀಜಿ ತಕ್ಷಣವೇ ಹರಿತವಾದ ಕತ್ತಿ ತೆಗೆದುಕೊಂಡು ನಿಂಬೆಹಣ್ಣುಗಳನ್ನು ಚಕಚಕನೆ ಕೊಯ್ದು ಅವುಗಳಿಗೆ ಕುಂಕುಮ ಹಚ್ಚಿ ತನ್ನ ಎಡ ಮತ್ತು ಬಲಬದಿಗೆ ಅವುಗಳನ್ನು ಎಸೆದ. ಸುತ್ತಲೂ ನೇರವ ವಾತಾವರಣ. ರಾತ್ರಿ ಹೆಚ್ಚುತ್ತಾ ಹೋದಂತೆ ಸ್ವಾಮೀಜಿ ಎತ್ತರದ ಧ್ವನಿಯಲ್ಲಿ ಮಂತ್ರ ಹೇಳುತ್ತಾ ವಿಚಿತ್ರವಾಗಿ ಕುಳಿತಲ್ಲೇ ತೂರಾಡತೊಡಗಿದ. ಸದಾಶಿವಯ್ಯ ಎಷ್ಟೇ ಧೈರ್ಯಶಾಲಿಯಾದರೂ ಸ್ವಾಮೀಜಿ ದೆವ್ವ ಬಂದವರಂತೆ ವರ್ತಿಸುವುದು, ಅಲ್ಲಿ ಇಟ್ಟುಕೊಂಡಿದ್ದ ಕತ್ತಿಯನ್ನು ಪೂಜಿಸುವುದು, ಅದಕ್ಕೆ ಅರಿಶಿಣ ಪುಡಿ ಕುಂಕುಮ ಎರಚುವುದನ್ನು ನೋಡಿದಾಗ ಸ್ವಲ್ಪ ಭಯಪಟ್ಟ. ಆದರೂ ಧೈರ್ಯ ತೆಗೆದುಕೊಂಡು ತನ್ನ ದೃಷ್ಟಿಯನ್ನು ಸ್ವಾಮೀಜಿಯ ಮೇಲೆ ಕೇಂದ್ರೀಕರಿಸಿದ. ಮಧ್ಯರಾತ್ರಿ ಸಮೀಪಿಸುತ್ತಿತ್ತು. ಸ್ವಾಮೀಜಿಯ ದೃಷ್ಟಿ ಕತ್ತಿಯ ಕಡೆಗೆ ಹೋದಾಗ ಅದರಿಂದ ತನ್ನನ್ನು ಬಲಿ ತೆಗೆದುಕೊಳ್ಳಲು ಇಟ್ಟುಕೊಂಡಿರಬಾರದೇಕೆ ಎಂಬ ಅನುಮಾನ ಸದಾಶಿವಯ್ಯನಲ್ಲಿ ಮೂಡಿತು. ಮಂತ್ರವಾದಿಗಳು ನರಬಲಿ ಕೊಟ್ಟು ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಾರೆಂದು ಕೇಳಿದ್ದ. ಸ್ವಾಮೀಜಿ ತನ್ನ ಬಲಿ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾನೆ ಎಂಬುದು ದೃಢವಾಯಿತು. ತಪ್ಪಿಸಿಕೊಂಡು ಹೋಗುವುದು ಹೇಗೆ? ದಂಡಿಯಲ್ಲಿಯೇ ಕುಳಿತಿದ್ದಾನೆ. ಹುಟ್ಟಿದ್ದ ಬಟ್ಟೆಗಳು ಬೇರೆ ಅವನ ಬಳಿಯೇ ಇವೆ. ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಚಿಂತಿಸಿದ. ತಡ ಮಾಡಿದರೆ ಅಪಾಯವೆಂದು ಯೋಚಿಸಿ ಕೈ ಬೆರಳಿಗೆ ಹಾಕಿದ್ದ ಉಂಗುರವನ್ನು ನಿಧಾನವಾಗಿ ತೆಗೆದ. ಸ್ವಾಮೀಜಿಯ ಗಮನ ತನ್ನ ಕಡೆ ಇರದ ಸಂದರ್ಭ ನೋಡಿ ಕೈಯಲ್ಲಿದ್ದ ತಟ್ಟೆಯನ್ನು ನೀರಿನ ಮೇಲೆ ಇಟ್ಟು ದಾರ ಕೈಬಿಟ್ಟು ನಿಧಾನವಾಗಿ ಸಪ್ಪಳ ಮಾಡದೆ ನೀರಿನಲ್ಲಿ ಮುಳುಗಿದ. ನದಿಯ ಇನ್ನೊಂದು ಕಡೆಗೆ ಮುಳುಗಿಯೇ ಈಜಿದ. ಆಚೆ ದಡ ಸೇರಿದ. ಸದಾಶಿವಯ್ಯನಿಗೆ ಸ್ವಾಮೀಜಿ ಅಲ್ಲಿ ಹಚ್ಚಿಟ್ಟಿದ್ದ ದೀಪಗಳ ಬೆಳಕಿನಲ್ಲಿ ಕಾಣುತ್ತಿದ್ದ. ಆದರೆ ಕತ್ತಲೆಯಾದ್ದರಿಂದ ನದಿಯ ಇನ್ನೊಂದು ದಡದಲ್ಲಿದ್ದ ಸದಾಶಿವಯ್ಯ ಕಾಣುತ್ತಿರಲಿಲ್ಲ. ಕುಂಕುಮ ಎರಚಿ ದಡಕ್ಕೆ ಬಂದು ಮೂರ್ತಿಗೆ ತಲೆಬಾಗಿ ಕುಳಿತಿಕೋ ಎಂದು ಸ್ವಾಮೀಜಿ ಹೇಳಿ ಸದಾಶಿವಯ್ಯನ ಕಡೆಗೆ ನೋಡಿದಾಗ ದಿಗ್ಭ್ರಾಂತನಾದ. ಅಲ್ಲೆಲ್ಲಿದ್ದ ಸದಾಶಿವಯ್ಯ ಎಲ್ಲಿ ಹೋದ? ಮೊಸಳೆ ಏನಾದರೂ ಎಳೆದುಕೊಂಡು ಹೋಯಿತೇ? ಆದರೆ ಈ ನದಿಯಲ್ಲಿ ಮೊಸಳೆ ಇಲ್ಲವೇ ಇಲ್ಲ. ಆಕಸ್ಮಿಕವಾಗಿ ಯಾವುದಾದರೂ ಬಂದಿದ್ದರೆ ಎಳೆಯುವಾಗ ಸದಾಶಿವಯ್ಯ ಕಿರಿಚಿಕೊಳ್ಳುತ್ತಿದ್ದ. ಶಬ್ದವಾಗುತ್ತಿತ್ತು. ಅಂತಹದೇನೂ ನಡೆದಿಲ್ಲ. ಏನಾದ ಎಂದು ಸ್ವಾಮೀಜಿ ಚಿಂತಿಸಿದ. ಉತ್ತರ ಸಿಗಲಿಲ್ಲ. ಸುತ್ತಲೂ ನೋಡಿದ. ಎಲ್ಲೂ ಕಾಣದಾದ. ಕತ್ತಲಲ್ಲಿ ಆಚೆಯ ದಡ ಬೇರೆ ಕಾಣುತ್ತಿರಲಿಲ್ಲ. ಬೇಟೆ ತಪ್ಪಿಸಿಕೊಂಡಿತ್ತಲ್ಲ ಎಂದು ಕೈ ಹಿಸುಕಿಕೊಂಡ. ಸ್ವಾಮೀಜಿ ನಿರುಪಾಯನಾಗಿ ಅಲ್ಲಿಂದ ಎದ್ದು ತಮ್ಮ ಆಶ್ರಮ ಕಡೆಗೆ ಹೊರಟ. ಆಚೆಯ ದಡದಲ್ಲಿ ಬೆತ್ತಲೆಯಲ್ಲಿ ಕುಳಿತಿದ್ದ ಸದಾಶಿವಯ್ಯನಿಗೆ ಆ ಕಾರ್ಗತ್ತಲಲ್ಲಿ ಎತ್ತಡಕ್ಕೆ ಹೋಗಬೇಕೆಂದು ತಿಳಿಯದಾಯಿತು. ಬೆತ್ತಲೆಯಲ್ಲಿದ್ದರಿಂದ ಚಳಿ ಶುರುವಾಯಿತು. ದಂಡೆಯಲ್ಲಿದ್ದ ಬಿದುರು ಮೆಳೆಯ ಬುಡದಲ್ಲಿ ಆಶ್ರಯ ಪಡೆದ. ಬೆಳಕು ಹರಿದ ಮೇಲೆ ದಂಡೆಯಲ್ಲಿ ಬಿದ್ದಿದ್ದ ಹಳೆಯ ಬಟ್ಟೆ ತುಂಡುಗಳನ್ನು ಆರಿಸಿಕೊಂಡು ಲಂಗೋಟಿ ಮಾಡಿಕೊಂಡು ಸುತ್ತಿಕೊಂಡ. ಅವು ಶವ ಸಂಸ್ಕಾರಕ್ಕೆ ತಂದ ಬಟ್ಟೆಗಳೋ ಹಳೆಯದೆಂದು ಎಸೆದ ಬಟ್ಟೆಗಳೋ ಯಾರಿಗೆ ಗೊತ್ತು? ಈ ಭೂತ ದೆವ್ವಗಳ ವಶೀಕರಣದ ಸಹವಾಸವೇ ಬೇಡವೆಂದು ತೀರ್ಮಾನಿಸಿದ. ವಶೀಕರಣ ಮಾಡಿಕೊಂಡಾದರೂ ಏನು ಮಾಡಬೇಕಾಗಿದೆ? ಅದರಿಂದ ಮುಗ್ಧ ಜನರನ್ನು ಶೋಷಿಸುವುದು ತಾನೇ. ಇದು ಸದಾಶಿವಯ್ಯನಿಗೆ ಒಗ್ಗದ ವಿಷಯ ಮತ್ತು ತನ್ನ ಜೀವಿತದ ಗುರಿಯೂ ಅಲ್ಲವೆಂದು ತಿಳಿದು ಭೈರವ್ ಘಾಟಿಗೆ ಹೋದ. ಅಲ್ಲಿ ತಿನ್ನಲು ರೊಟ್ಟಿ ಕೊಟ್ಟರು. ಹಿಂದಿನ ದಿನ ಉಪವಾಸ ವ್ರತ ಆಚರಿಸಿದ್ದರಿಂದ ಹೊಟ್ಟೆ ಹಸಿದಿತ್ತು. ಆನಂದದಿಂದ ರೊಟ್ಟಿ ತಿಂದು ಉಜ್ಜಯಿನಿಯ ಕಡೆಗೆ ಹೊರಟ. ನೋಡಿದಿರಲ್ರಿ, ಬೇತಾಳನನ್ನು ವಶ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದ ನಮ್ಮ ಸದಾಶಿವಯ್ಯ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮ ನಮಸ್ಕಾರಗಳು.